ನಿಜವಾಗ್ಲೂ ತುಂಬ ದುಃಖ ಆಗ್ತಾಯಿದೆ. ನಮ್ಮ ಕಾಂಗ್ರೆಸ್ ಪಕ್ಷದ ಒಬ್ಬ ಮುಂದಾಳು, ಬಹುಶಃ ಬಹಳಷ್ಟು ಕ್ರಿಯಾಶೀಲವಾಗಿದ್ದಂಥ ಒಬ್ಬ ಯುವಕ ಇವತ್ತು ಅವರ ನಿಧನದ ವಾರ್ತೆ ಕೇಳಿ ದಿಗ್ಭ್ರಮೆಗೊಂಡಿತ್ತು. ಈ ಒಂದು ಹಠಾತ್ ನಿಧನ ಬಹುಶಃ ನಾವು ಕೂಡ ಇದನ್ನು ಸಹಿಸಿಕೊಳ್ಳುವಂಥ ಇದರಲ್ಲಿ ಇಲ್ಲ. ಬಹುಶಃ ಈ ನಮ್ಮ ಕೇವಲ ಪುತ್ತೂರಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಒಂದು ಪಕ್ಷದ ಇದರಿಂದ ಪ್ರಕಾಶನ್ನು ಎಲ್ಲರೂ ಕೂಡ ನೆನಪಿಸ್ಕೊಳ್ತಾರೆ. ಯಾವ ವಿಚಾರದಲ್ಲಿರ್ಬೋದು. ನನಗೆ ಪ್ರಕಾಶ್ ಅವರ ಪರಿಚಯ ಇತ್ತೀಚೆಗೆ ಆಗಿರ್ಬೋದು, ಆದರೆ ನಾನು ಎಷ್ಟು ಬಾರಿ ಪುತ್ತೂರಿಗೆ ಬಂದಿದ್ದೇನೆ, ಈ ಪ್ರತಿ ಸಲ ನನಗೆ ಸಿಗ್ತಾಯಿದ್ರು. ಅವರ ಒಂದು ಯುವಕರ ತಂಡ ಅವರೊಟ್ಟಿಗಿತ್ತು. ಇಲ್ಲಿ ಕೇವಲ ಪಕ್ಷ ಸಂಘಟನೆ ಒಟ್ಟಿಗೆ ಬೇರೆ ಬೇರೆ ಕ್ರೀಡಾ ಸಂಘ ಸಂಸ್ಥೆಗಳಲ್ಲಿ ತನ್ನನ್ನೇ ತಾನು ತೊಡಗಿಸಿಕೊಂಡು ಸಮಾಜದಲ್ಲಿ ಸಂಕಷ್ಟದಲ್ಲಿರುವವರ ಒಂದು ಏನು ಕಷ್ಟ ನಷ್ಟಗಳಿಗೆ ಇದರಲ್ಲಿ ಅವರು ಪಾಲುದಾರರಾಗ್ತಿದ್ದದ್ದು ಕೂಡ ನಾವು ಕಂಡಿದ್ದೇವೆ. ಬಹುಶಃ ಕಾಂಗ್ರೆಸ್ ಪಕ್ಷದ ಒಂದು ದೊಡ್ಡ ಆಸ್ತಿ ಆಗಿದ್ದರು. ಇಂಥವರನ್ನು ಕಳೆದುಕೊಂಡದ್ದು ನಮ್ಮೆಲ್ಲರ ದುರಾದೃಷ್ಟ ಅಂತ ಹೇಳ್ತೇವೆ. ಆದರೆ ಮನುಷ್ಯನ ಹುಟ್ಟು ಆಕಸ್ಮಿಕ, ಆದರೆ ಸಾವು ಅನ್ನೋದು ನಿಶ್ಚಿತ ಅಂತ ನಾವು ಹೇಳ್ತೇವೆ. ಅಂದರೆ ಬಂದದ್ದನ್ನು ನಾವೀಗ ಎದುರಿಸಬೇಕಾಗಿರುವುದು, ಜನರಿಗೆ ಧೈರ್ಯ ತುಂಬಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ ಕೂಡ ಹೌದು. ಇವತ್ತು ಒಂದು ಹೆಣ್ಣು ಮಕ್ಕಳಿದ್ದಾರೆ, ಅವರಿಗೆ ಇನ್ನೊಂದು ಚಿಕ್ಕ ಮಗು ಇದೆ, ಅವರ ಹೆಂಡತಿ ಇದ್ದಾರೆ, ತಾಯಿ ಇದ್ದಾರೆ. ಅವರ ಕುಟುಂಬದವರಿಗೆ ಈ ಒಂದು ಅಕಾಲಿಕ ಮರಣ, ಇದನ್ನು ಒಂದು ದುಃಖವನ್ನು ತಡೆಯುವಂಥ ಶಕ್ತಿ ಪರಮಾತ್ಮ ಕೊಡಲಿ. ಅವರ ಅಭಿಮಾನಿಗಳಂತ ಯಾರಿದ್ದಾರೆ, ಒಟ್ಟಿಗೆ ಯಾರು ಅವರ ಸ್ನೇಹಿತರು ಅಂತ ಇದ್ದಾರೆ, ಪಕ್ಷದ ಮುಖ ಎಲ್ಲರಿಗೂ ಕೂಡ ಆ ಪರಮಾತ್ಮ ಈ ಒಂದು ನಷ್ಟವನ್ನು ಭರಿಸುವಂಥ ಶಕ್ತಿಯನ್ನು ನೀಡಲಿ. ಹಾಗೆ ಈ ಕುಟುಂಬದೊಟ್ಟಿಗೆ ಖಂಡಿತವಾಗಲೂ ನಾವು ಈ ಕುಟುಂಬದೊಟ್ಟಿಗೆ ಯಾವತ್ತೂ ಇರ್ತೇವೆ ಅನ್ನುವಂಥ ಮಾತನ್ನು ನಾನು ಹೇಳಿ ಎಲ್ರಿಗೂ ಈ ಒಂದು ದುಃಖವನ್ನು ನಷ್ಟವನ್ನು ಮಾಡುವಂಥ ಶಕ್ತಿ ಆ ಪರಮಾತ್ಮ ಭರಿಸಲಿ ಅಂತ ನಾನು ಪ್ರಾರ್ಥಿಸ್ತೇನೆ.